ಇದು ತುಳು ಸಿನಿಮಾ ಆಗಿರ್ಬೋದು, ಆದ್ರೆ ಇದು ನಮ್ಮ ಕರ್ನಾಟಕದ ಸಿನಿಮಾನೇ. ಈ ಚಿತ್ರಮಂದಿರದಲ್ಲಿ ಒಂದು ತುಳು ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದು ಇದೇ ಮೊದಲು. ಈ ಸಿನಿಮಾವನ್ನ ಕೇವಲ ತುಳುವರು ಮಾತ್ರವಲ್ಲ, ಪ್ರತಿ ಕನ್ನಡಿಗರು ಕೂಡ ಪ್ರೋತ್ಸಾಹಿಸಬೇಕು. ಯಾಕಂತ ಹೇಳಿದ್ರೆ ಯಾವ್ಯಾವುದೋ ಭಾಷಾ ಸಿನಿಮಾಗಳನ್ನ ಪ್ರದರ್ಶನ ಮಾಡೋದಕ್ಕಿಂತ ನಮ್ಮದೇ ರಾಜ್ಯದ ತುಳು ಸಿನಿಮಾವನ್ನ ಪ್ರದರ್ಶನ ಮಾಡೋದ್ರಲ್ಲಿ ತಪ್ಪೇನಿದೆ? ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನೋ ಒಂದು ತುಳು ಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಈ ವಿಡಿಯೋವನ್ನ ಪ್ರತಿ ಕನ್ನಡಿಗರು ಕೂಡ ನೋಡಲೇಬೇಕು, ಹಾಗೆ ಪ್ರೋತ್ಸಾಹಿಸಬೇಕು. ಯಾಕಂತ ಹೇಳಿದ್ರೆ ಇದು ತುಳು ಸಿನಿಮಾ ಆಗಿರ್ಬೋದು, ಆದರೆ ಇದು ನಮ್ಮ ಕರ್ನಾಟಕದ ಸಿನಿಮಾನೇ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಬೆಂಬಲಿಸಬೇಕಾದಂತಹ ಸಿನಿಮಾನೇ. ಅದ್ಯಾವುದೋ ಪರರಾಜ್ಯದ ಪರಭಾಷಾ ಚಿತ್ರಗಳಿಗೆ ನಾವು ಪ್ರೋತ್ಸಾಹಿಸ್ತೀವಿ, ಆ ಸಿನಿಮಾವನ್ನ ನಾವು ನೋಡಿ ಬೆನ್ನು ತರ್ತೀವಿ. ಆದರೆ ನಮ್ಮದೇ ರಾಜ್ಯದ ನಮ್ಮದೇ ಭಾಷೆಯ ಒಂದು ಸಿನಿಮಾವನ್ನ ಯಾಕೆ ಪ್ರೋತ್ಸಾಹಿಸುತ್ತಿಲ್ಲ ಅನ್ನೋದೇ ಖೇದಕರ. ಹಾಗಂತೇಳಿ ಎಲ್ಲರೂ ಅಲ್ಲ, ಒಂದಿಷ್ಟು ಮಂದಿ ತುಳು ಚಿತ್ರಗಳನ್ನು ಕೂಡ ನೋಡಿ ಬೆಂಬಲಿಸ್ತಾರೆ. ಅದೆಷ್ಟೋ ಮಂದಿ ಯೂಟ್ಯೂಬ್ನಲ್ಲೂ ಕೂಡ ತುಳು ಚಿತ್ರಗಳನ್ನು ನೋಡಿ ಆನಂದಿಸ್ತಾರೆ. ಇದರೊಂದಿಗೆ ಒಂದಿಷ್ಟು ಮಂದಿ ತುಳು ಚಿತ್ರಗಳು ಬೆಂಗಳೂರಿನಲ್ಲಿ ತೆರೆ ಕಂಡಾಗ ಸಿನಿಮಾವನ್ನು ನೋಡಲಿಕ್ಕೆ ಬಂದಂತಹ ಅದೆಷ್ಟೋ ಉದಾಹರಣೆಗಳಿವೆ. ಇವೆಲ್ಲದರ ಮಧ್ಯೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅನ್ನೋ ಒಂದು ಸಿನಿಮಾ ಬೆಂಗಳೂರಿನಲ್ಲಿ ರಿಲೀಸ್ ಆಗಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ವಿಶೇಷ ಅಂತ ಹೇಳಿದ್ರೆ ಈ ವಾರದಿಂದ ಬೆಂಗಳೂರಿನ ಸಿಂಗಲ್ ಸ್ಕ್ರೀನ್ ಒಂದರಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಅದು ಮತ್ಯಾವುದೂ ಅಲ್ಲ, ಬನಶಂಕರಿಯಲ್ಲಿ ಇರುವಂತಹ ಈಶ್ವರಿ ಚಿತ್ರಮಂದಿರದಲ್ಲಿ ಕೇವಲ ಒಂದೇ ಒಂದು ಶೋ ಅನ್ನು ನೀಡಲಾಗಿದೆ. ಅದು ರಾತ್ರಿ 7 ಗಂಟೆಯ ಪ್ರದರ್ಶನ. ಈ ಚಿತ್ರಮಂದಿರದಲ್ಲಿ ಒಂದು ತುಳು ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದು ಇದೇ ಮೊದಲು. ಈ ವಿಚಾರ ಅದೆಷ್ಟೋ ಮಂದಿಗೆ ಗೊತ್ತೇ ಇಲ್ಲ. ಈಶ್ವರಿ ಚಿತ್ರಮಂದಿರದಲ್ಲಿ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅಂತ ಅದೆಷ್ಟೋ ಮಂದಿ ಕನ್ನಡಿಗರಿಗೆಲ್ಲ, ತುಳುವರಿಗೂ ಕೂಡ ಗೊತ್ತಿಲ್ಲ. ಮಲ್ಟಿಪ್ಲೆಕ್ಸ್ಗಳು ಬರುವ ಮೊದಲು ಬೆಂಗಳೂರಿನಲ್ಲಿ ಒಂದು ತುಳು ಸಿನಿಮಾ ತೆರೆ ಕಾಣುತ್ತೆ ಅಂದಾಗ ಅದು ಸಿಂಗಲ್ ಸ್ಕ್ರೀನ್ಗಳಲ್ಲೇ ತೆರೆ ಕಾಣ್ತಾ ಇತ್ತು. ಆದರೆ ಮಲ್ಟಿಪ್ಲೆಕ್ಸ್ಗಳು ಬಂದ ಬಳಿಕ ತುಳು ಸಿನಿಮಾಗಳು ಪ್ರದರ್ಶನ ಕಾಣ್ತಿದ್ದಿದ್ದು ಕೇವಲ ಮಲ್ಟಿಪ್ಲೆಕ್ಸ್ನಲ್ಲಿ, ಅಪ್ಪೆ ಟೀಚರ್ ಅನ್ನೋ ಒಂದು ತುಳು ಸಿನಿಮಾವನ್ನು ಹೊರತುಪಡಿಸಿ. ಅದಾದ ಬಳಿಕ ಇಲ್ಲಿಯ ತನಕ ಕೂಡ ಯಾವುದೇ ಒಂದು ಸಿಂಗಲ್ ಸ್ಕ್ರೀನ್ನಲ್ಲಿ ತುಳು ಸಿನಿಮಾ ಪ್ರದರ್ಶನ ಕಂಡಂತಹ ಉದಾಹರಣೆ ಇಲ್ಲ. ಆದರೆ ಇದೀಗ ಬನಶಂಕರಿಯ ಈಶ್ವರಿ ಅನ್ನೋ ಒಂದು ಚಿತ್ರಮಂದಿರದಲ್ಲಿ ತುಳು ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಈ ಸಿನಿಮಾವನ್ನು ಕೇವಲ ತುಳುವರು ಮಾತ್ರವಲ್ಲ, ಪ್ರತಿ ಕನ್ನಡಿಗರು ಕೂಡ ಪ್ರೋತ್ಸಾಹಿಸಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕದ ಸಿನಿಮಾನೇ. ತುಳು ಸಿನಿಮಾ ಬೇರೆ ಯಾವ ರಾಜ್ಯದ ಸಿನಿಮಾ ಅಲ್ಲ, ಬೇರೆ ಯಾರ ಸಿನಿಮಾ ಅಲ್ಲ, ನಮ್ಮ ಕನ್ನಡದ್ದೇ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಆದಂತಹ ಸಿನಿಮಾನೇ. ಒಂದು ಕನ್ನಡ ಸಿನಿಮಾ ತೆರೆ ಕಂಡು ಅದು ಯಶಸ್ವಿ ಪ್ರದರ್ಶನ ಆದಾಗ ಪ್ರತಿಯೊಬ್ಬ ಕನ್ನಡಿಗನು ಸಂಭ್ರಮ ಪಟ್ಟಂತೆ ತುಳು ಸಿನಿಮಾ ಪ್ರದರ್ಶನ ಕಂಡಾಗ್ಲೂ ಸಂಭ್ರಮಿಸಬೇಕು. ಯಾಕಂತ ಹೇಳಿದ್ರೆ ಒಂದು ರಾಜ್ಯದಲ್ಲಿ 2 ಇಂಡಸ್ಟ್ರಿ ಇರೋದು ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಇದು ಪ್ರತಿ ಕನ್ನಡಿಗರಿಗೂ ಕೂಡ ಹೆಮ್ಮೆ, ಪ್ರತಿಯೊಬ್ಬ ಕರ್ನಾಟಕದಲ್ಲಿರುವಂತಹ ಚಿತ್ರ ಪ್ರೇಮಿಗೂ ಹೆಮ್ಮೆನೆ. ಈ ವಿಚಾರವಾಗಿ ನಮ್ಮ ಕನ್ನಡದ ಅದೆಷ್ಟೋ ಸ್ಟಾರ್ಗಳು ಮಾತನಾಡಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ನೇರವಾಗಿ ಮುಂದೊಂದು ದಿನ ನಾನು ತುಳು ಚಿತ್ರದಲ್ಲಿ ಅಭಿನಯಿಸ್ತೀನಿ ಅಂತ ಹೇಳಿದ್ದಾರೆ. ಇದರೊಂದಿಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಪ್ರತಿ ಬಾರಿ ಕೂಡ ಯಾವುದೇ ತುಳು ಸಿನಿಮಾ ರಿಲೀಸ್ ಆಗುತ್ತೆ ಎಂದಾಗ ಸ್ವತಃ ಅವರ ಕೈಯಲ್ಲಿ ಏನಾಗುತ್ತೋ ಅವೆಲ್ಲ ಸಹಾಯವನ್ನ ಮಾಡಿ ಬೆಂಬಲಿಸ್ತಾರೆ, ಪ್ರೋತ್ಸಾಹಿಸ್ತಾರೆ. ಇತ್ತೀಚೆಗೆ ಯಶ್ ಅವರು ಕೂಡ ತುಳು ಚಿತ್ರರಂಗದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ನಮ್ಮ ಅಪ್ಪು ಸರ್ ಅವರು ತುಳು ಸಿನಿಮಾ ಒಂದರಲ್ಲಿ ಹಾಡನ್ನೇ ಹಾಡಿದ್ದಾರೆ. ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ನಟ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಹಂಚಿಕೆದಾರರಾಗಿರ್ಬೋದು, ತುಳು ಚಿತ್ರರಂಗವನ್ನು ಈ ಮಟ್ಟಕ್ಕೆ ಪ್ರೀತಿಸಿ ಪ್ರೋತ್ಸಾಹಿಸುವಾಗ ಕನ್ನಡ ಸಿನಿ ಪ್ರೇಕ್ಷಕ ತುಳು ಸಿನಿಮಾವನ್ನ ಪ್ರೀತಿಸಿಲ್ಲ ಅಂದ್ರೆ ಹೇಗೆ? ತುಂಬಾ ಮಂದಿ ಪ್ರೀತಿಸ್ತಾರೆ, ತುಂಬಾ ಮಂದಿ ತುಳು ಚಿತ್ರರಂಗವನ್ನ ಬೆಂಬಲಿಸ್ತಾರೆ. ಆದರೆ ಅದು ಕೇವಲ ಬಾಯಿ ಮಾತಿಗಾಗಿರಬಾರ್ದು. ಒಂದು ತುಳು ಸಿನಿಮಾ ತೆರೆ ಕಂಡಾಗ ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರಕ್ಕೆ ಆಗಮಿಸಿ ಈ ಸಿನಿಮಾವನ್ನ ಪ್ರೋತ್ಸಾಹಿಸಬೇಕು. ಇದೀಗ ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾ ರಿಲೀಸ್ ಆಗೋದು ಸಾಮಾನ್ಯ, ಆದರೆ ಒಂದು ಸಿಂಗಲ್ ಸ್ಕ್ರೀನ್ನಲ್ಲಿ ಒಂದು ತುಳು ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಆದಾಗ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಹೆಮ್ಮೆ ಪಡಬೇಕು. ಯಾಕಂತೇಳಿದ್ರೆ ಅದ್ಯಾವುದೋ ರಾಜ್ಯದ ತಮಿಳು, ತೆಲುಗು, ಹಿಂದಿ ಭಾಷಾ ಸಿನಿಮಾಗಳಿಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಮೀಸಲಾಗಿರುವಂಥ ಚಿತ್ರಮಂದಿರ ಇದೆ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡದ ಚಿತ್ರಮಂದಿರದಲ್ಲೂ ಕೂಡ ಅವರ ಭಾಷಾ ಸಿನಿಮಾಗಳು ತೆರೆ ಕಂಡಾಗ ಪ್ರದರ್ಶನ ಮಾಡಲಾಗುತ್ತೆ. ಹೀಗಿರಬೇಕಾದ್ರೆ ನಮ್ಮದೇ ರಾಜ್ಯದ
ನಮ್ಮದೇ ತುಳು ಭಾಷೆಯ ಒಂದು ಸಿನಿಮಾ ಒಂದು ಸಿಂಗಲ್ ಸ್ಕ್ರೀನ್ನಲ್ಲಿ ಪ್ರದರ್ಶನ ಕಾಣುತ್ತೆ ಅಂತಾದಾಗ ಮುಂದೆ ಕೂಡ ಆ ಚಿತ್ರಮಂದಿರದಲ್ಲಿ ತುಳು ಸಿನಿಮಾ ಪ್ರದರ್ಶನ ಆಗುವಂತೆ ನೋಡಿಕೊಳ್ಳೋದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿನೇ, ಪ್ರತಿಯೊಬ್ಬ ಚಿತ್ರ ಪ್ರೇಮಿಯ ಜವಾಬ್ದಾರಿನೇ. ಯಾವ್ಯಾವುದೋ ಭಾಷಾ ಸಿನಿಮಾಗಳನ್ನು ಪ್ರದರ್ಶನ ಮಾಡೋದಕ್ಕಿಂತ ನಮ್ಮದೇ ರಾಜ್ಯದ ತುಳು ಸಿನಿಮಾವನ್ನು ಪ್ರದರ್ಶನ ಮಾಡೋದ್ರಲ್ಲಿ ತಪ್ಪೇನಿದೆ? ಯಾವ್ಯಾವುದೋ ಭಾಷಾ ಸಿನಿಮಾಗಳ ಟ್ಯಾಕ್ಸ್ ಆ ರಾಜ್ಯಕ್ಕೆ ಸೀಮಿತವಾಗುತ್ತೆ, ಆದರೆ ನಮ್ಮ ತುಳು ಭಾಷಾ ಸಿನಿಮಾ ಆಗಿರ್ಬೋದು, ಕೊಡವ ಭಾಷಾ ಸಿನಿಮಾ ಆಗಿರ್ಬೋದು, ಬ್ಯಾರಿ ಭಾಷಾ ಸಿನಿಮಾ ಆಗಿರ್ಬೋದು, ಇವು ನಮ್ಮ ರಾಜ್ಯಕ್ಕೇ ಸೇರುತ್ತೆ. ಭಾಷೆ ಬೇರಾಗಿರ್ಬೋದು, ಸಂಸ್ಕೃತಿ ಬೇರಾಗಿರ್ಬೋದು, ಆದರೆ ಪ್ರತಿಯೊಬ್ಬ ಕೂಡ ಕನ್ನಡಿಗರೇ, ಪ್ರತಿಯೊಬ್ಬ ಕೂಡ ಕರ್ನಾಟಕದವರೇ. ತುಳು ಸಿನಿಮಾ ಗೆದ್ದಾಗ ತುಳುವರ ಜೊತೆಗೆ ಅದು ಪ್ರತಿ ಕನ್ನಡಿಗರ ಸಕ್ಸಸ್ಸು. ಕನ್ನಡ ಸಿನಿಮಾ ಗೆದ್ದಾಗ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇರುವವನ ಸಕ್ಸಸ್ಸು. ಅದೇನೇ ಇರಲಿ, ಸೌಂಡ್ಸ್ ಆ್ಯಂಡ್ ಲೈಟ್ ಸಿನಿಮಾ ರಾಜಧಾನಿಯಲ್ಲಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ಇದರೊಂದಿಗೆ ಶಿವಮೊಗ್ಗ, ಮೈಸೂರು, ಸಕಲೇಶ್ಪುರ ಹೀಗೆ ರಾಜ್ಯದ ಒಂದಿಷ್ಟು ಕಡೆಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ಒಂದಿಷ್ಟು ಮಲ್ಟಿಪ್ಲೆಕ್ಸ್ ಸೇರಿದಂತೆ ಬನಶಂಕರಿಯ ಈಶ್ವರಿ ಸಿಂಗಲ್ ಸ್ಕ್ರೀನ್ನಲ್ಲೂ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಪ್ರತಿಯೊಬ್ಬ ತುಳುವರ ಜೊತೆಗೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕನ್ನೋದೇ ನಮ್ಮ ಕೋರಿಕೆ. ನಮಸ್ಕಾರ. ಇದು ತುಳು ಸಿನಿಮಾ ಆಗಿರ್ಬೋದು, ಆದ್ರೆ ಇದು ನಮ್ಮ ಕರ್ನಾಟಕದ ಸಿನಿಮಾನೇ. ಈ ಚಿತ್ರಮಂದಿರದಲ್ಲಿ ಒಂದು ತುಳು ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದು ಇದೇ ಮೊದಲು. ಈ ಸಿನಿಮಾವನ್ನ ಕೇವಲ ತುಳುವರು ಮಾತ್ರವಲ್ಲ, ಪ್ರತಿ ಕನ್ನಡಿಗರು ಕೂಡ ಪ್ರೋತ್ಸಾಹಿಸಬೇಕು. ಯಾಕಂತ ಹೇಳಿದ್ರೆ ಯಾವ್ಯಾವುದೋ ಭಾಷಾ ಸಿನಿಮಾಗಳನ್ನ ಪ್ರದರ್ಶನ ಮಾಡೋದಕ್ಕಿಂತ ನಮ್ಮದೇ ರಾಜ್ಯದ ತುಳು ಸಿನಿಮಾವನ್ನ ಪ್ರದರ್ಶನ ಮಾಡೋದ್ರಲ್ಲಿ ತಪ್ಪೇನಿದೆ? ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.